ತುಳುವರು ದೈವದ ಮೇಲೆ ಅಪಾರ ನಂಬಿಕೆಯನ್ನ ಉಳ್ಳವರು, ದೈವದ ನುಡಿಯಂತೆ ನಡೆದುಕೊಳ್ಳುವವರು, ದೈವದ ಅನೇಕ ಪವಾಡಗಳನ್ನು ಕಂಡವರು. ಇದೀಗ ದೈವದ ಮತ್ತೊಂದು ಪವಾಡವೆಂಬಂತೆ ಸುಮಾರು 300 ವರ್ಷಗಳ ಹಿಂದಿನ ದೈವದ ಪರಿಕರಗಳು ಮುಚ್ಚಿ ಹೋದ ಬಾವಿಯಲ್ಲಿ ಸಿಕ್ಕಿದೆ. ಈ ಬಗ್ಗೆ ಒಂದು ವರದಿ ಎಲ್ಲಿದೆ. ಇದು ಕಿನ್ನಿಗೋಳಿ ಸಮೀಪದ ಬಳ್ಕುಂಜೆ ಎಂಬಲ್ಲಿನ ಗ್ರಾಮೀಣ ಪ್ರದೇಶ. ಬಳ್ಕುಂಜೆ ಮೂಡಾಯಿಗುತ್ತು ಕುಟುಂಬದ ಈ ಜಾಗದಲ್ಲಿ ಹಲವು ದೈವಗಳು ನೆಲೆ ನಿಂತಿವೆ. ತಮ್ಮ ಹಿರಿಯರು ಕಾಲಕಾಲಕ್ಕೆ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬಂದಿದ್ರು. ಕಾಲಾಂತರದಲ್ಲಿ ತಮ್ಮ ಜಮೀನು ಪರರ ಪಾಲಾಗಿದ್ದು ಹೆಚ್ಚಿನವರು ಬೇರೆ ಬೇರೆ ನಗರಗಳಲ್ಲಿ ನೆಲೆ ನಿಂತರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ದೈವ ದೇವರುಗಳನ್ನು ಜೀರ್ಣೋದ್ಧಾರಗೊಳಿಸಬೇಕೆಂದು ತಿಳಿದು ಸ್ವಲ್ಪ ಜಾಗವನ್ನ ಖರೀದಿಸಿ ಅಲ್ಲಿ ದೈವ ದೇವರುಗಳಿಗೆ ಸ್ಥಾನ ಕಟ್ಟಿಸಿದ್ರು. ಮತ್ತೆ ಹಲವು ಜೀರ್ಣೋದ್ಧಾರ ಕೆಲಸಗಳು ಬಾಕಿ ಇದ್ದ ಕಾರಣ ಮುನ್ಕೂರು ಜಾರಿಗೆಕಟ್ಟೆ ಕೊರಗಜ್ಜ ಕ್ಷೇತ್ರದ ದಿವಾಕರ್ ಪೂಜಾರಿಯವರನ್ನ ಕರೆಸಿ ಮತ್ತೆ ದೈವ ದರ್ಶನ ಮಾಡಿಸಿದ್ರು. ತಮ್ಮ ಕುಟುಂಬದ ಮುಚ್ಚಿ ಹೋದ ಹಳೆ ಬಾವಿಯನ್ನ ಮತ್ತೆ ತೋಡಬೇಕು. ಆಗ ಸುಮಾರು 300 ವರ್ಷದ ಹಿಂದಿನ ದೈವ ಪರಿಕರಗಳು ಸಿಗುತ್ತವೆ ಎಂದು ದೈವದ ನುಡಿಯಾಗಿದೆ. ಹಾಗಾಗಿ ಅದರಂತೆ ತಮ್ಮ ಮುಚ್ಚಿ ಹೋದ ಹಳೆ ಬಾವಿಯನ್ನ ತೋಡಲು ಪ್ರಾರಂಭಿಸಿದಾಗ ದೈವದ ನುಡಿಯಂತೆ ದೈವದ ಕಡ್ಸಲೆ, ಮೂರ್ತಿ, ದೈವದ ಮಂಚ ಮತ್ತಿತರ ಪರಿಕರಗಳು ಸಿಕ್ಕಿರುವುದು ಕುಟುಂಬ ವರ್ಗದವರಿಗೆ ಮಾತ್ರವಲ್ಲ, ಊರವರಿಗೂ ವಿಸ್ಮಯಕಾರಿಯಾಗಿದೆ. ನಾವು ಮೂಲದಲ್ಲಿ ನಮಗೆ ಮೂಲ ಸಂದಾಯ, ಜಿಮಾದಿ ಬಂಟ, ಸತ್ಯದೇವತೆ ಮತ್ತು ವರ್ತೆ ಪಂಜಿರ್ಲಿ ಜಾಗದಲ್ಲಿ ಅನ್ನಪ್ಪ ಪಂಜಿರ್ಲಿ ಇದ್ದಾನೆ. ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ದೇವೆ. ಆದರೆ ಇದು ಸಿಕ್ಕಿದ ಮೇಲೆ ಯಾವೆಲ್ಲ ದೈವ ಉಂಟು ಇನ್ನು ಪರಿಶೋಧನೆ ಮಾಡಬೇಕು. ಇತ್ತೀಚೆಗೆ ದರ್ಶನ ಮಾಡಿದ್ರಲ್ಲ, ದೈವ ದರ್ಶನ? ಹೌದು, ದೈವ ದರ್ಶನದಲ್ಲಿ ದಿವಾಕರ ಪೂಜಾರಿಯವರು ದರ್ಶನ ಮಾಡಿದ್ದೇವೆ. ಅವರ ಮುಖಾಂತರ ನಮಗೆ ದೈವದ ನುಡಿಯಾಗಿದ್ದರೆ ಆ ಬಾವಿಯನ್ನು ನೀವು ತೆಗಿಬೇಕು, ಬಾವಿಯಿಂದ ವಸ್ತುಗಳನ್ನು ದೈವದ ಎಲ್ಲ ಕುರುಹುಗಳನ್ನು ತೆಗಿಬೇಕಂತ ದೈವದ ನುಡಿಯಾಗಿದೆ. ಅದರಂತೆ ನಾವು ನಡೆದುಕೊಂಡು ಬಂದಿದ್ದೇವೆ. ಹೇಳಿ ಮತ್ತೆ ಪುನಃ ಅವರ ಮನೆಗೆ ಹೋಗಿ ಪ್ರಶ್ನೆ ಇಟ್ಟು ಮತ್ತೆ ಪುನಃ ಬಂದು ಈಗ ನಾವು ನಿನ್ನೆ ಟೈಮ್ಗೆ ಬಾವಿ ತೋಡಿದಾಗ ಅದರಲ್ಲಿ ಎಲ್ಲ ಕುರುಹು ಸಿಕ್ಕಿದೆ. ಇನ್ನೂ ಇದೆ ಅಂತ ಹೇಳ್ತಾರೆ. ಮತ್ತೆ ದೈವ ಇಚ್ಛೆ, ನಮಗೆ ಅಂತ ತಿಳಿದಿಲ್ಲ. ದೈವದ ಪರಿಕರಗಳು ಸಿಕ್ಕಿರುವುದನ್ನ ನೋಡಿ ಊರಿಡೀ ಪ್ರಚಾರವಾಗಿದೆ. ಜನ ಗುಂಪು ಗುಂಪಾಗಿ ಪರಿಕರಗಳನ್ನ ನೋಡಲು ಬರುತ್ತಿದ್ದಾರೆ. ಸತ್ಯ ದೈವದ ನುಡಿಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಬಳ್ಕುಂಜೆ ಮೂಡಾಯಿಗುತ್ತು ಕುಟುಂಬದ ಹಿರಿಯರು ಮೂಲ ಮೈಸಂದಾಯ, ಜುಮಾದಿ ಬಂಟ, ವರ್ತೆ ಪಂಜುರ್ಲಿ ದೈವಗಳಿಗೆ ಹಿಂದಿನಿಂದಲೂ ಆರಾಧನೆ ನಡೆಯುತ್ತಿದ್ದು ಇಂದಿನ ಯುವ ಪೀಳಿಗೆಯು ಮುಂದುವರಿಸಿಕೊಂಡು ಬಂದಿದೆ. ಇದೀಗ ದೈವದ ನುಡಿ ನಿಜವಾಗಿದ್ದು ಕುಟುಂಬ ವರ್ಗದವರು ಮತ್ತಷ್ಟು ಖುಷಿಗೊಂಡಿದ್ದಾರೆ. ಮುಂದಿನ ಕೆಲ ದಿನಗಳಲ್ಲಿ ತಮ್ಮ ಕುಟುಂಬಕ್ಕೆ ಯಜಮಾನರ ನೇಮಕಕ್ಕೆ ಸಿದ್ಧತೆ ನಡೆಸುತ್ತಿದ್ದು ಮತ್ತೊಮ್ಮೆ ದೈವ ದರ್ಶನ ಮಾಡಿಸಿ ದೈವದ ಆಜ್ಞೆಯಂತೆ ಮುಂದುವರಿಯಲಿದ್ದಾರೆ. ಆಧುನಿಕ ಯುಗದಲ್ಲೂ ಈ ದೈವದ ಕಾರಣೀಕ ನಡೆದಿರುವುದು ವಿಶೇಷವೇ. ನಿಶಾಂತ್ ಶೆಟ್ಟಿ, ಕೆಲಿಂಜೂರು, ನಮಕುಡ್ಲ ನ್ಯೂಸ್ 24x7 ಮಂಗಳೂರು.